ಫ್ಯಾಷನ್ ಎಬಿಸಿಡಿ ಮುಖ್ಯಸ್ಥರಾದ ಚರಣ್ ಸುವರ್ಣ ಅವರ ಹುಟ್ಟುಹಬ್ಬವನ್ನು ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಆಚರಣೆ ಮಾಡಲಾಯಿತು. ಕೇಕ್ ಕತ್ತರಿಸುವ ಮೂಲಕ ಚರಣ್ ಸುವರ್ಣ ಅವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಯಿತು. ಚರಣ್ ಸುವರ್ಣ ಅವರು ಸೋಚ್ ಮೂವೀಸ್ನ ಪ್ರವರ್ತಕರಾಗಿದ್ದು ವಿ4 ನ್ಯೂಸ್ ಸ್ಟ್ರೀಮ್ನಲ್ಲಿ ಬಿಡುಗಡೆಯಾಗಲಿರುವಂತಹ ಸೈಕೋ ಎನ್ನುವಂತಹ ವೆಬ್ ಸಿರೀಸ್ನಲ್ಲಿ ಪ್ರೊಡಕ್ಷನ್ ಡಿಸೈನ್ನಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇನ್ನು ವಿ4 ನ್ಯೂಸ್ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪಣಂಬೂರು ಬೀಚ್ನ ಸಿಇಒ ಯತೀಶ್ ಬೈ ಕಂಪಾಡಿ ಅವರು ಚರಣ್ ಸುವರ್ಣ ಅವರ ಮುಂದಿನ ಜೀವನಕ್ಕೆ ಶುಭವನ್ನ ಹಾರೈಸಿದರು. ವಿ4 ಚಾನೆಲ್ನ ಹಿತಚಿಂತಕ ಮತ್ತು ವಿ4 ಸ್ಟ್ರೀಮ್ಗೆ ಬೆನ್ನೆಲುಬು ಆಗಿರ್ತಕ್ಕಂಥ ಚರಣ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಖಂಡಿತವಾಗ್ಲೂ ಒಂದು ಹೊಸ ವೆಂಚರ್ಗೆ ಕೈ ಹಾಕ್ತಾ ಇದ್ದಾರೆ. ಮತ್ತು ಎಷ್ಟೋ ಆರ್ಟಿಸ್ಟ್ಗಳಿಗೆ ಫ್ಯಾಷನ್ಗಳಲ್ಲಿ ಎಷ್ಟೋ ಮಾಡೆಲ್ಗಳನ್ನು ರಾಷ್ಟ್ರೀಯ ಮತ್ತು ಇನ್ನು ಮೇಲಿನ ಮಟ್ಟಕ್ಕೆ ತಂದಂಥ ಕೀರ್ತಿ ಇನ್ನಷ್ಟು ಜನರಿಗೆ ಉತ್ತೇಜನ ಕೊಡುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಂದರ್ಭದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ ಕುಂದರ್, ಖ್ಯಾತ ನಟ ಪ್ರಕಾಶ್ ತೋಮಿನಾಡು ಸೇರಿದಂತೆ ಸಿಬ್ಬಂದಿಗಳು ಜೊತೆಗಿದ್ದರು.